ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಶ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅಕ್ಷತರ್ ರಾಜ್ ಪೆರ್ಲಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೇನೆ. ಚೆನ್ನಾಗಿದ್ದೀರಾ? ಓಕೆ, ಇವತ್ತು ಏನು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆಗಿ ಅಡುಗೆ ಮಾಡಲಿಕ್ಕೆ ಬಂದಿದ್ದೀರಲ್ಲ, ಅಂದರೆ ನೀವು ಬೇರೆ ಬೇರೆ ಬುಕ್ಗಳನ್ನೆಲ್ಲ ಬರಿತಾ ಇದ್ದೀರಿ. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯ ಬುಕ್ ಬರೀಕ್ಕೆ ಬರ್ತಿದ್ದೀರಾ? ಖಂಡಿತವಾಗಿ. ಇವತ್ತು ನಾನು ಮಾಡುವಂಥ ರೆಸಿಪಿ ಬಹುಶಃ ಫುಲ್ ದೇಶಿ ಅಡುಗೆ ಅಂತ ಹೇಳ್ತಾರಲ್ಲ, ಕಂಪ್ಲೀಟ್ ಹಳ್ಳಿ ಸೈಡ್. ಯಾಕಂತ ಹೇಳಿದ್ರೆ ಆ ಸಿಗುವ ಪದಾರ್ಥಗಳು ಕೂಡ ನಮಗೆ ಹಳ್ಳಿ ಸೈಡ್ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ. ಒಂದು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ, ಹೊರಗಿನಿಂದ ತುಂಬಾ ಯಾವುದೇ ಪದಾರ್ಥಗಳನ್ನು ಬಳಸದೆ ನಮ್ಮ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ, ದಿಢೀರ್ ಏನು ತರಕಾರಿ ಇಲ್ಲ, ಏನು ಅಡುಗೆಗೆ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಯಾವ್ದು ಮಾಡ್ಬೋದು ಅದನ್ನ ಮಾಡ್ತಾ ಇದೆ. ತರಕಾರಿ ಇಲ್ಲ ಅಂತ ಮನೆಯಲ್ಲಿ ಖಂಡಿತ. ಯಾಕಂತ ಹೇಳಿದ್ರೆ ಒಂದು ಗಾದೆ ಇದೆ ನೋಡಿ, ಇಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡಬಹುದು ಅಂತ ಹೇಳಿ. ಈ ಕಡೆ ಎಲ್ಲ ತೆಂಗಿನ ಮರ ಅದೆಲ್ಲ ಜಾಸ್ತಿ. ಹೌದು. ಆದ್ರೆ ಇವತ್ತು ನಾನು ಮಾಡುವ ಅಡಿಗೆಗೆ ತೆಂಗು, ಒಂದು ಅಡಿಗೆಗೆ ತೆಂಗು ಇದೆ, ಇನ್ನೊಂದು ಅಡಿಗೆ ತೆಂಗು ಬಳಸದೆ ಮಾಡುವ. ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಒಂದು ನಾವು ತಜಂಕ್ ಅಂತ ಹೇಳ್ತೇವಲ್ಲ ತುಳುವಿನಲ್ಲಿ, ಹೌದು, ಅದನ್ನ ನಾವು ಕನ್ನಡದಲ್ಲಿ ಚಗತೆ ಸೊಪ್ಪು ಅಂತ ಹೇಳ್ತೇವೆ, ಅದ್ರದ್ದು ದೋಸೆ. ಮತ್ತೊಂದು ಅದು ಬಹುಶಃ ನಮ್ಮ ಸಿಟಿಯವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಕಾಡು ಬದನೆ ಅಂತ ಹೇಳ್ತೇವೆ ಅಥವಾ ಕುದನೆ ಅಂತ ಹೇಳ್ತೇವೆ ನಾವು. ಕಹಿ ಇರಲ್ಲ, ಅದು ಬದನೆಯ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಅದ್ರಲ್ಲಿ ತುಂಬಾ ಚಿಕ್ಕದದು ಗಾತ್ರದಲ್ಲಿ. ಗೊಜ್ಜು ಮಾಡ್ತಾ ಇದ್ದೇನೆ. ಎಲ್ಲವನ್ನು ನಾವು ಅಡುಗೆ ರೂಮಿನಲ್ಲಿ ಮಾತಾಡುವಾಗ. ಓಕೆ, ಬನ್ನಿ ಹೋಗೋಣ. ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮಿಗೆ ಬಂದಾಯ್ತು. ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಓಕೆ, ಫಸ್ಟ್ ಎಂತ ಮಾಡುವ? ಫಸ್ಟ್ ಯಾವುದೆಲ್ಲ ಬಳಸಿಕೊಂಡಿದ್ದೇನೆ ಅಂತ ನಾನು ಹೇಳಿ. ಅಂದ್ರೆ ಈಗ ತಜಂಕ್ ಸೊಪ್ಪಿದು ಚಗತೆ ಸೊಪ್ಪಿನ ದೋಸೆ. ಅದಕ್ಕೆ ಒಂದು ಚಗತೆ ಸೊಪ್ಪು ಒಂದು ಬೌಲ್, ಮತ್ತೆ ಬೆಳ್ತಿಗೆ ಅಕ್ಕಿ, ನಾವು ಅಂದ್ರೆ ದೋಸೆ ಅಕ್ಕಿ, ಅನ್ನದ ಅಕ್ಕಿ ಅಲ್ಲ, ದೋಸೆಗೆ ಅಕ್ಕಿ ಬರ್ತಲ್ಲ ಬೆಳ್ತಿಗೆ ಅಕ್ಕಿ, ಅದನ್ನು ನೆನೆ ಹಾಕಿ ತಗೊಂಡದ್ದು 1 ಕಪ್, ಮತ್ತೆ ಕಾಯಿ ತುರಿ ಅರ್ಧ ಕಪ್, ಮೆಣಸು ಒಂದು 3 ರಿಂದ 4, ಉಪ್ಪು, ಸಕ್ಕರೆ, ಮತ್ತೆ ಸ್ವಲ್ಪ ಹುಳಿ, ನಮ್ಮ ಹುಣಸೆ ಹುಳಿ ಇದೆ ಅಲ್ಲ, ಅದರದ್ದು ನೀರು ಮಾಡಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಚಗತೆ ಸೊಪ್ಪು ಸ್ವಲ್ಪ ಕಹಿ ಬರ್ತದೆ, ಅದಕ್ಕೆ ಆ ಕಹಿ ಹೋಗ್ಲಿಕ್ಕೆ ಬೇಕಾಗಿದ್ದು. ಮತ್ತೆ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಉದ್ದಿನ ಬೇಳೆ, ಹೆಸರು ಬೇಳೆ ಮತ್ತು ಜೀರಿಗೆ ಅಷ್ಟನ್ನು 2:1 ಅಂದ್ರೆ ಉದ್ದಿನ ಬೇಳೆಗೆ 1 ಸ್ಪೂನ್ ತಗೊಂಡ್ರೆ ಅದರ ಅರ್ಧ ಹೆಸರು ಬೇಳೆ ಅರ್ಧ ಜೀರಿಗೆ, ಆ ರೀತಿ 2:1 ಅಲ್ಲಿ. ಮತ್ತೆ ಸ್ವಲ್ಪ ಇಂಗು, ಅಷ್ಟು ಫ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅಲ್ಲ, ಫ್ರೈ ಆಗಿದೆ, ಇದು ನಾನು ಫ್ರೈ ಆದದನ್ನು ಇಟ್ಕೊಂಡು ಬಂದಿದ್ದೇನೆ. ಹೌದು, ಖಂಡಿತ. ಈಗ ಇದನ್ನು ಇಷ್ಟನ್ನು ಫಸ್ಟ್ ಗೆ ನಾವು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮಿಕ್ಸಿ ಜಾರ್ ಬೇಕಲ್ಲ. ಓಕೆ, ಇದಕ್ಕೆ ಫಸ್ಟಿಗೆ ನೆನೆ ಹಾಕಿದ ಅಕ್ಕಿಯನ್ನು ಹಾಕಬೇಕು. ಅಂದ್ರೆ ಇದರಲ್ಲಿ ನಾವು ಎಲ್ಲಾನು ರುಬ್ಲಿಕ್ಕೆ ಉಂಟು, ಆದ್ರೆ ಸ್ಪೆಷಲಿ ಚಗತೆ ಸೊಪ್ಪನ್ನು ಮಾತ್ರ ರುಬ್ಲಿಕ್ಕಿಲ್ಲ, ಅದನ್ನು ಹಾಗೆ ಮಿಕ್ಸ್ ಮಾಡಿ ಹಾಕುವಂತದ್ದು. ಓಕೆ, ನಮ್ದು ಮಿಕ್ಸಿ ಜಾರ್ ಅಂತ ಬಂದಾಗ ಟೆಕ್ನಿಕಾ ಹೋಮ್ ಅಪ್ಲಯನ್ಸ್ ಅವರ ಮಿಕ್ಸಿ ಜಾರ್ ಇದೆಲ್ಲ ಉಂಟಲ್ಲ, ನಿಮಗೆ ಮನೆಯಲ್ಲಿ ಏನು ಕಡಪೆ ಕಲ್ಲು ಅಂತ ಹೇಳ್ತಾರೆ, ಅದರಷ್ಟೇ ನುಣ್ಣಗಾಗ್ತದೆ. ಈ ಯಾವುದು ಟೆಕ್ನಿಕಾ ಹೋಮ್ ಅಪ್ಲಯನ್ಸ್ ಅವರದ್ದು ಎಲ್ಲ ಬರುತ್ತೆ, ಗ್ರೈಂಡರ್ ಆಗಲಿ ಮಿಕ್ಸಿ ಆಗಲಿ, ಅಷ್ಟೇ ಚೆನ್ನಾಗಿ ರುಬ್ತದೆ. ಇರುತ್ತೆ. ಕಾಯಿ ತುರಿ ಹಾಕ್ತಾ ಇದ್ದೇನೆ. ಇದು ಕಾಯಿ ತುರಿ ಹಾಕೋ ಉದ್ದೇಶ ಅಂತ ಹೇಳಿದ್ರೆ, ಬರೀ ಅಕ್ಕಿ ಹಾಕಿದ್ರೆ ಅದು ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗುತ್ತೆ, ಮತ್ತೆ ನಾವು ದೋಸೆ ಎರ್ದ ನಂತರ ಅಲ್ಲಿ ಮೇಲೆ ಹಿಟ್ಟಿಟ್ಟು ಬಿಳಿ ಬಿಳಿ ರೀತಿ ಕಾಣಿಸಿಕೊಳ್ತದೆ, ಅದಕ್ಕೆ ಬೇಕಾಗಿ ನಾವು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇವೆ.
ಅದರ ನಂತರ ನಾವು ಹುರಿದಿಟ್ಟಂತಹ ಉದ್ದಿನ ಬೇಳೆ ಹೆಸರು ಬೇಳೆ ಇದೆ ಅಲ್ಲ ಅದನ್ನು ಹಾಕೋದು. ಓಕೆ 2:1 ಇಂದ 2:1 ಇಂದ. ಅದು ಕೂಡ ನೆನೆಸಿಟ್ಟಿದ್ರಾ ಹೇಗೆ? ಇಲ್ಲ. ನೆಕ್ಸ್ಟ್ ಒಣಮೆಣಸು. ಅದು ನಮಗೆ ಖಾರಕ್ಕೆ ತಕ್ಕ, ಜಾಸ್ತಿ ಖಾರ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಬೋದು. ದೋಸೆ ಅಂತ ಬಂದಾಗ ಸ್ವಲ್ಪ ಮೀಡಿಯಂ ಖಾರ ಇದ್ರೆ ಮೀಡಿಯಂ ಖಾರ ಇದ್ರೆ ಬೆಟರ್. ಆದ್ರೆ ಚಗತೆ ಸೊಪ್ಪಿಗೆ ಹಾಕುವ ಸ್ವಲ್ಪ ಖಾರ ಬೇಕಾಗ್ತದೆ, ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಒಗರು ರುಚಿ ಅಲ್ವಾ ನಮ್ಗೆ, ಹಾಗಾಗಿ ಅದು ತುಂಬಾ ಒಗರಾಗ್ತದೆ ನಾವು ಸ್ವಲ್ಪ ಖಾರ ಮಾಡದಿದ್ರೆ. ಖಾರ ಹಾಕಿದ್ರೆ ಅದು ಮ್ಯಾಚಿಂಗ್ ಆಗ್ತದೆ. ಹೌದು, ಖಾರ ಹಾಕಿದ್ರೆ ಇದಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತೇವೆ. ಅದಕ್ಕೆ ಒಂದು 2 ಸ್ಪೂನ್ ಹುಣಸೆ ಹಣ್ಣಿನ ರಸ. ಇದಕ್ಕೇನು ನೀರು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ನೀರು ಮಿಕ್ಸ್ ಮಾಡ್ಲಿಕ್ಕಿದೆ. ಸ್ವಲ್ಪ ಉಪ್ಪು ಹಾಕುವ ಅದಕ್ಕೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ಯಾಕೆ ಅಂತ ಹೇಳಿದ್ರೆ ಕ್ರಿಸ್ಪಿನೆಸ್ ಬರ್ಲಿಕ್ಕೆ, ನಮಗೆ ದೋಸೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಂತ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಅದಕ್ಕೆ ಯಾವುದೇ ದೋಸೆ ಆದ್ರೂ ಹಿಟ್ಟಿಗೆ ನಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಂದ್ರೆ ಹೌದು ಸಕ್ಕರೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ. ಇನ್ನು ಸ್ವಲ್ಪ ನೀರು. ಈಗ ಸಾಕು ಬೇಕಿದ್ರೆ ಆಮೇಲೆ ಯೂಸ್ ಮಾಡ್ಬೋದು. ಇದಿಷ್ಟನ್ನು ರುಬ್ಬೇಕಲ್ಲ. ಸಾಕಲ್ಲ? 1 ಸ್ಪೂನ್ ಆಲ್ಮೋಸ್ಟ್ ರೆಡಿ ಆಯ್ತಲ್ಲ. ಇದಕ್ಕೆ ಹಿಟ್ಟು ರೆಡಿ ಆಯಿತು. ಸ್ವಲ್ಪ ನೀರು ಬೇಕಾ? ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಎಲ್ಲ ಸೀಂಟಿ ಹಾಕ್ತಿದ್ರು. ಹೌದು, ಅಡುಗೆ ಮಾಡಿದ್ರೆ ಹಾಗೆ ಅಲ್ಲ, ಅಡುಗೆ ಮಾಡುವಾಗ್ಲೂ ವೇಸ್ಟ್ ಆಗಬಾರ್ದು, ತಿನ್ನುವಾಗ್ಲೂ ತುಂಬಾ ವೇಸ್ಟ್ ಮಾಡಬಾರ್ದು ಅಡುಗೆಯನ್ನು. ಈಗ ಸಾಕು, ಮತ್ತೆ ನೋಡ್ಕೊಂಡು ಹಾಕುವ. ಇಲ್ಲಿ ನಾವು ರೆಡಿ ಮಾಡಿಟ್ಟಂತ ಕಟ್ ಮಾಡಿಟ್ಟಂತ ತಜ್ಜಂಕ ಅದು ನೋಡಿ, ಕಟ್ ಮಾಡದಿದ್ರೆ ಈ ರೀತಿ ಇರುತ್ತೆ. ಅದನ್ನು ಕಟ್ ಮಾಡಿ ತಂದಿದ್ದೇವೆ. ಯಾಕೆ ಇದು ಸ್ಪೆಷಲಿ ನಮಗೆ ಆಟಿ ತಿಂಗಳಲ್ಲಿ ತುಳುವರಿಗೆ ಬಹಳ ವಿಶೇಷ ತಜ್ಜಂಕ. ಯಾಕೆ ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ ಬೇಕಾದಷ್ಟು ಐರನ್ ಕಂಟೆಂಟ್ ಇರ್ತದೆ, ಒಂದು ರೀಸನ್. ಮತ್ತೊಂದು ಏನಂತ ಹೇಳಿದ್ರೆ, ಮೊದಲು ಈಗಿನಂತೆ ನಮಗೆ ಐರನ್ ಕಂಟೆಂಟ್ ನದು ಟ್ಯಾಬ್ಲೆಟ್ ಆಗಲಿ ಅಥವಾ ಬೇರೆ ಯಾವುದೇ ಮೆಡಿಸಿನ್ಸ್ ಹೊರಗಿನಿಂದ ಸಿಗ್ತಿರ್ಲಿಲ್ಲ. ಅಂತಹ ಟೈಮಲ್ಲಿ ನಮ್ಮ ಈ ಹಳ್ಳಿಯವರಿಗೆ ಇದೇ ಒಂದು ಐರನ್ ಕಂಟೆಂಟ್ ಫುಡ್ ಆಗಿತ್ತು. ಇದಾಗಿರ್ಬೋದು ಅಥವಾ ಕೆಸವಿನ ಎಲೆ. ಹೌದು ಅದೇ ಅದು ಅಂದ್ರೆ ಹೌದು ಕಬ್ಬಿಣ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕಿ. ಅದೇ ನಮ್ಮ ಈ ಕಡೆ ತುಳುನಾಡಿ ಆಗಿರ್ಬೋದು, ಈ ಕಡೆ ಮಂಗಳೂರು ಸೈಡ್ ಎಲ್ಲ ಈ ತರ ಆಟಿತ ಬಂದಾಗ ಹೌದು ಈ ತರನೇ ಮನೆಯ ಅಡುಗೆನೆ ರೆಡಿ ಮಾಡ್ಕೊಳ್ತಾರೆ ಮನೆಯಲ್ಲಿ, ಹೊರಗಡೆ ಸಿಗುವ. ಕಾರಣ ಏನಂತ ಹೇಳಿದ್ರೆ ಮೊದಲು ತುಂಬಾ ಮಳೆ ಇತ್ತು, ಹೊರಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಅವಾಗ ಹೌದು ಕೃಷಿಯನ್ನೇ ನಂಬಿಕೊಂಡು ಇದ್ದಂತಹ ಕಾಲದಲ್ಲಿ ಈಗಾದ್ರೆ ನಮ್ಗೆ ಹೊರಗೆ ಮಾರ್ಕೆಟ್ ಅಲ್ಲಿ ತರಕಾರಿಗಳು ಸಿಗುತ್ತೆ, ಅವಾಗ ಇರ್ಲಿಲ್ಲ, ಮನೆಯಲ್ಲಿ ಬೆಳೆಸಿದ್ರೆ ಇರ್ತಿದ್ರು. ಅದು ಆಟಿ ತಿಂಗಳಲ್ಲಿ ತರಕಾರಿ ಕೂಡ ಬೆಳೆಸ್ಲಿಕ್ಕೆ ಆಗುದಿಲ್ಲ, ಅಂತಹ ಮಳೆ ಅಂತ ಹೇಳು. ಈಗ ಇಲ್ಲ, ಈಗ ತುಂಬಾ ಬಿಸಿಲಿದೆ. ಆದ್ರೆ ಈ ಸತಿ ಆಟಿ ಪ್ರಾರಂಭದಲ್ಲಿ ಮಳೆ ಇತ್ತು, ಮತ್ತೆ ಅಲ್ಲಿಗೆ ಹೋಯ್ತು. ಹೌದು, ಇನ್ನು ತವ ಇಟ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಆಯಿಲ್ ಹಾಕ್ಬೇಕಾ? ಆಯಿಲ್ ಈಗ ಬೇಡ, ನೆಕ್ಸ್ಟ್ ಹಾಕುವ. ದೋಸೆ ಇರ್ದಾದ ಮತ್ತೆ ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ಓಕೆ, ಹೇಳಿ ಮ್ಯಾಮ್, ನೀವು ಈಗ ಇದು ಒಂದು 2 ನಿಮಿಷ ಬಿಸಿ ಆಗಲೇಬೇಕು. ಏನೆಲ್ಲ ಮಾಡ್ತಾ ಇದ್ರಿ ಈಗ? ಬುಕ್ ಎಲ್ಲ ಬರಿತಾ ಇದ್ರಿ? ಹೌದು, ನಾನು ಮಂಗಳೂರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ಲಸ್ ಒಂಚೂರು ಬರೆಯುವ ಹುಚ್ಚಿದೆ. ಏನಾದ್ರು ಬೇರೆ ಕಳೆದ ಸಲ ಯಾವುದು ನಿಮ್ದು ಬುಕ್ ಬಿಡುಗಡೆ? ಹೌದು, ನಂದು ಇದುವರೆಗೆ ತುಳುವಿನಲ್ಲಿ 4 ನಾಟಕಗಳು, 1 ಕಾದಂಬರಿ, ಮತ್ತು ಕನ್ನಡದಲ್ಲಿ 1 ಕಥಾ ಸಂಕಲನ, ಮತ್ತೊಂದು ಲೇಖನ ಸಂಕಲನ, ಮತ್ತೊಂದು ಕವನ ಸಂಕಲನ. ಇಷ್ಟು ಬಿಡುಗಡೆ ಆಗಿದೆ. ಕೂಡ ಹೇಳ್ಬೇಕು ಅಂದ್ರೆ ನಿಮ್ಮಲ್ಲಿ ಏನು ಕಲೆಯ ಆಗರವೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಹುಶಃ ನಾನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿಗೆ ತುಂಬಾ ಹೋಗಿದ್ದೇನೆ, ಆದ್ರೆ ಅಡುಗೆ ಕಾರ್ಯಕ್ರಮಕ್ಕೆ ಇದು ಮೊದಲು ಬರೋದು. ಅದು ನಮ್ಮ ಸೌರುಚಿ ಅಡುಗೆ ಮನೆಯ ಸ್ಪೆಷಲ್. ಹಾಗೆ ಯಾರೆಲ್ಲ ಏನೇನು ಹೊರಗಡೆ ಬೇರೆ ವರ್ಕ್ ಮಾಡ್ತಿದ್ರೆ ಅವರನ್ನೆಲ್ಲ ಕರೆ ತಂದು ಅಲ್ಲಿ ಅಡುಗೆ ಮಾಡಿಸ್ತಾರೆ. ಅದೇ, ನಾನು ಅಡುಗೆ ಕಾರ್ಯಕ್ರಮಕ್ಕೆ ಬರೋದಿದೆ ಫಸ್ಟ್. ಯಾಕಂತ ಹೇಳಿದ್ರೆ ನಾನು ಮನೇಲಿ ಅಡುಗೆ ಮಾಡ್ತಾ ಇದ್ರು, ಅಡುಗೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದು ಮಾಡ್ತಾ ಇರೋದು ಇದು ಮೊದಲು ಅಂತ ಹೇಳಿಕೆ ನನಗೊಂದು ಖುಷಿ. ಇದೀಗ ಕಾವಲ್ ಇದಾಯ್ತು. ಆಯಿಲ್ ಬೇಡಲ್ಲ? ಆಯಿಲ್ ಈಗ ಬೇಡ, ಮತ್ತೆ ಹಾಕೋಣ.
ನಾವು ಇದರಲ್ಲಿ ತಜಂಕ್ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿಲ್ಲಲ್ಲ, ಕಟ್ ಮಾಡ್ಕೊಂಡದ್ದು ಮಾತ್ರ. ಹೌದು, ಕಟ್ ಮಾಡ್ಕೊಂಡದ್ದು ಮಾತ್ರ. ಮಿಕ್ಸರಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಅದು ಬಾಯಿಗೆ ಸಿಗಬೇಕು ಒಂದು, ಮತ್ತೆ ಅದನ್ನು ರುಬ್ಬಿದ್ರೆ ಅದು ಇನ್ನೂ ಜಾಸ್ತಿ ಕಹಿ ಬಿಟ್ಕೊಳ್ತದೆ. ಅದು ಆ ಕಾರಣಕ್ಕೆ ಬೇಕಾಗಿ ನಾವು ಅದನ್ನು ಮಿಕ್ಸ್ ಮಾತ್ರ ಮಾಡೋದು. ಓಕೆ ಓಕೆ, ಅದು ಒಳ್ಳೇದು. ಆಕ್ಚುಲಿ ರುಬ್ಬಿದ್ರೆ ಅದು ಸ್ವಲ್ಪ ಇದೇ ರೀತಿ ನಮಗೆ ತುಂಬಾ ಸೊಪ್ಪುಗಳದ್ದು ಮಾಡ್ಬೋದು. ಉದಾಹರಣೆಗೆ ಹೇಳಿದ್ರೆ ನುಗ್ಗೆ ಸೊಪ್ಪಿನ ದೋಸೆ, ನುಗ್ಗೆ ಸೊಪ್ಪನ್ನು ಹಾಗೆ ಮಾಡಿಬಿಟ್ಟು ಮಾಡ್ಬೋದು. ಮತ್ತೊಂದು ನಮ್ಮ ಹಳ್ಳಿ ಸೈಡಲ್ಲಿ ಚಕ್ರಮಣಿ ಸೊಪ್ಪು ಅಂತ ಸಿಗ್ತದೆ, ನಾವು ಅದನ್ನು ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ. ಹೌದು, ಅದನ್ನು ಕೂಡ ಈ ರೀತಿ ನಾವು ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದೊಂದು ಸ್ವಲ್ಪ ಕ್ರಿಸ್ಪಿ ಆದರೆ ನಮಗೆ ಅದನ್ನು ಮಗಚಿ ಹಾಕ್ಬೇಕು. ಸ್ಲೋಲೇ ಇರಲಿಲ್ಲ, ಇದರಲ್ಲಿ ಇರಲಿ, ಮೀಡಿಯಮ್ ಇರಲಿ. ನಾವು ಯಾವಾಗಲೂ ದೋಸೆ ಒಯ್ಯುವಾಗ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಒಯ್ಯಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಕರಟಿಕೊಳ್ತದೆ, ಅದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಟರೆ ಬೇಯೋದು ಸರಿ. ಓಕೆ, ನೀರು ದೋಸೆ ಎಲ್ಲ ಆದರೆ ಬೇಗ ಬೇಗ ಒಮ್ಮೆ ಹೋಯ್ತು. ಈ ಥರ ದೋಸೆ ಸ್ವಲ್ಪ ಮಾಡಬೇಕು. ನಾವು ಇವನ್ ನೀರು ದೋಸೆ ಮಾಡೋದಿದ್ರು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಷ್ಟು ದೋಸೆ ಚೆನ್ನಾಗಿ ಬರ್ತದೆ. ಹೌದು ಹೌದು ಹೌದು. ಈ ನಮ್ಮ ಸಗತಿ ಸೊಪ್ಪು ಅಂತ ಹೇಳುವಾಗ ನಮ್ಮ ತುಳುವಿನೊಂದು ಗಾದೆ ನೆನಪಾಗ್ತದೆ. ಒಂದು ಮಾತಿದೆ ತುಳುವಿನಲ್ಲಿ, ತಜಂಕ ಅದು ಕೊಡ್ಡಿರೆ ಬಲ್ಲಿ, ಪೊಣ್ಣ ಅದು ಪುಟ್ಟಿರೆ ಬಲ್ಲಿ ಅಂತ ಬಹಳ ಹಿಂದಿನವ್ರು ಹೇಳ್ತಿದ್ದಂತಹ ಮಾತು. ಅದು ತಜಂಕ ಆದ್ರೆ ಆಗ್ಬೋದು, ಇದು ಪೊಣ್ಣ ಅದು ಪುಟ್ಟಿರೆ ಬಲ್ಲಿ ಅದು ವಿಷಯ ಇದೆ. ಆದ್ರೆ ಅದನ್ನು ಏನಾಗ್ತದೆ ಅಂತ ಹೇಳಿದ್ರೆ ತೀರಾ ಇತ್ತೀಚಿನವರೆಗೆ ಹೆಣ್ಣನ್ನೆಲ್ಲೋ ತಾತ್ಸಾರ ಮಾಡ್ಲಿಕ್ಕೆ ಅದನ್ನು ಬಳಸ್ತಿದ್ದಾರೆ ಅಂತ ಹೇಳೋ ಒಂದು ಕಲ್ಪನೆ ಇತ್ತು ನಮ್ಮಲ್ಲಿ. ಆದ್ರೆ ಅದನ್ನು ಸ್ವಲ್ಪ ನಾವು ಆ ಗಾದೆಯನ್ನು ವಿಸ್ತರಿಸಿದ್ರೆ ವಿಷಯ ಏನಂತ ಹೇಳಿದ್ರೆ, ನೋಡಿ ಈ ತಜಂಕ ಹೇಗಂತ ಹೇಳಿದ್ರೆ ಅದನ್ನು ನಾವು ಚಿವುಟ್ತಾ ಇದ್ರೆ ಅದು ಎಳತು ಚಿಗುರು ಬರ್ತಾ ಇರುತ್ತೆ, ಆ ಚಿಗುರನ್ನು ನಮ್ಗೆ ಉಪಯೋಗ ಮಾಡ್ತಾ ಇರ್ಬೋದು. ಅದೇ ರೀತಿ ಅಂದ್ರೆ ಅಷ್ಟು ಆರೈಕೆ ಮಾಡ್ಬೇಕು ಆ ತಜಂಕಿನ ಗಿಡಕ್ಕೆ ಅಂತ ಹೇಳಿ. ಅದೇ ರೀತಿ ಪೊಣ್ಣದ ಪುಟ್ಟಿರಬಲ್ಲಿ ಅಂತ ಹೇಳಿದ್ರೆ, ಪೊಣ್ಣು ಯಾಕೆ ಅಲ್ಲಿ ಹೆಣ್ಣನ್ನು ತಜಂಕಿಗೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ, ಆ ತಜಂಕನ್ನು ನಾವು ಹೇಗೆ ನಾಜೂಕಾಗಿ ನೋಡ್ಕೊಳ್ಬೇಕು ಅದೇ ರೀತಿ ಹೆಣ್ಣನ್ನು ನಾಜೂಕಾಗಿ ನೋಡ್ಕೊಳ್ಬೇಕು ಅಂತ ಹೇಳುವ ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಅದು ಹೆಣ್ಣಿಗೆ ಒಳ್ಳೆ ಅಂದ್ರೆ ಒಂದು ಒಳ್ಳೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಅಂದ್ರೆ ಯಾಕಂತ ಹೇಳಿದ್ರೆ ಅವಾಗೆಲ್ಲ ಎಷ್ಟು ಬುದ್ಧಿವಂತರಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವಂತಹ ಆಹಾರ ಪದಾರ್ಥಗಳನ್ನು ಬಳಸಿ ಒಳ್ಳೊಳ್ಳೆ ಗಾದೆಗಳನ್ನು, ತುಳುವಿನಲ್ಲಿ ನಮಗೆ ಸಿಗುವಂತಹ ಬಹುತೇಕ ಗಾದೆಗಳು ಹೌದು ಜಾನಪದ ಸೊಗಡು ಇರುವಂತಹದ್ದು, ಮತ್ತು ಅದು ನಮ್ಮ ನಿತ್ಯದ ಜೀವನಕ್ಕೆ ಬಹಳ ಹತ್ತಿರ ಆಗ್ತಾ ಇತ್ತು. ಆ ಒಂದು ಅಂತ ಗಾದೆ ಮಾತುಗಳಿಂದಲೇ ಎಲ್ಲವನ್ನು ಹೌದು, ಆ ಗಾದೆಯನ್ನು ಹೇಳುವಾಗ್ಲೇ ನಮ್ಗೆ ಅದರ ಹಿನ್ನೆಲೆ ಏನಿರ್ಬೋದು, ಅರ್ಥ ಏನಿರ್ಬೋದು ಅಂತ ಹೇಳಿ ನಮ್ಗೆ ತಿಳಿಲಿಕ್ಕೆ ಆಗ್ತಾ ಇತ್ತು. ಹಿರಿಯರು ಹೇಳಿದ ಮಾತುಗಳೆಲ್ಲ ನಿಜವಾಗಿ ಕರೆಕ್ಟ್ ಇರುತ್ತೆ. ಇವತ್ತಿನ ಕಾಲದಲ್ಲಿ ನಾವು ಏನು ಮಾತಾಡಿ ಅಂದ್ರೆ ನಾವೇನಂತ ಹೇಳಿದ್ರೆ ಯಾವುದೇ ಒಂದು ಗಾದೆ ಆಗಿರ್ಬೋದು, ನಾಣ್ಣುಡಿ ಆಗಿರ್ಬೋದು, ಅದರ ಒಳಾರ್ಥವನ್ನು ನಾವು ಅರಿತುಕೊಳ್ಳಿಕ್ಕೆ ಈಗ ಹೋಗುದಿಲ್ಲ. ಏನು ಮೂಲ ಅಲ್ಲಿ ಏನ್ ನಮ್ಗೆ ಕಾಣ್ತಾ ಇದೆ ಶಬ್ದಗಳು, ಅದನ್ನು ಮಾತ್ರ ನಾವು ತಿಳ್ಕೊಳ್ತೇವೆ. ಅದೇ ಕಾರಣಕ್ಕಿರ್ಬೋದು ಬಹುಶಃ ಬಹಳ ಸಲ ಅಪಾರ್ಥಗಳಾಗುದು ಇಂಥದ್ದೆಲ್ಲ ನಡೀತಾ ಇರ್ತದೆ. ಅದೇ ನಾನೇ ಈಗ ಕೇಳಿದೆಲ್ಲ, ಅದು ಯಾಕೆ ಹೆಣ್ಣನ್ನಲ್ಲಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿದ್ರೆ ನಮ್ಗೆ ಅರ್ಥ ಸಿಗ್ತದೆ ಅಲ್ಲ. ನಿಮ್ಗೆ ತುಂಬಾ ಕ್ರಿಸ್ಪಿ ಬೇಕು ಅಂತ ಇದ್ರೆ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೋದನ್ನು ನಾವು ಸ್ಕಿಪ್ ಮಾಡಬಹುದು. ಆದ್ರೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಕ್ರಿಸ್ಪಿ ಆಗ್ತದೆ ಅದು. ಮತ್ತೆ ಮೇಲೆ ಅಕ್ಕಿ ಹಿಟ್ಟು ಬಿಳಿಯಾಗಿ ನಿಂತ್ಕೊಳ್ತದೆ. ಆ ಕಾರಣಕ್ಕೆ ಬೇಕಾಗಿ ನಾವು ತೆಂಗಿನಕಾಯಿ ರೊಟ್ಟಿಗೆಲ್ಲ ಆಡ್ ಮಾಡಿದ್ರೆ, ಈ ತರ ದೋಸೆ ಕೂಡ ಆಡ್ ಮಾಡಿದ್ರೆ ಅದು ಟೇಸ್ಟ್ ಬೇರೆ ಇರುತ್ತೆ. ಹೌದು, ನಾವು ನೀರು ದೋಸೆಗೆ ಕೂಡ ಹಾಕ್ತೇವೆ ತೆಂಗಿನಕಾಯಿ. ಹೌದು, ಇವಾಗ ಕರೆಕ್ಟ್ ಆಗಿ ದೋಸೆ ರೆಡಿ ಅಂತಲ್ಲ. ದೋಸೆ ಆಯ್ತು. ತಗೊಳ್ಳಿ, ಬಿಸಿ ಬಿಸಿಯಾದ ಗರಿಗರಿಯಾದ ಚಗತೆ ಸೊಪ್ಪಿನ ದೋಸೆ, ಅಥವಾ ತುಳುವಿನಲ್ಲಿ ಹೇಳಿದರೆ ತಜಂಕ ಸೊಪ್ಪಿನ ದೋಸೆ ಅಲ್ಲ. ಅದು ಇಲ್ಲಿ ಎಲೆನ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದ್ರೆ, ನಾವು ತಜಂಕನ್ನು ತೆಗೆಯುವಾಗ ಕೂಡ ಅದಕ್ಕೊಂದು ಕ್ರಮ ಇದೆ. ಅದನ್ನು ಯಾವಾಗ್ಲೂ ನಾವು ಚಿಗುರನ್ನೇ ಹೀಗೆ ಮಾಡಿ ತೆಗಿಬೇಕು. ಇಲ್ಲದಿದ್ರೆ ಅದು ಸೊಪ್ಪು ತುಂಬಾ ಬೆಳೆದ್ರೆ ನಾವು ಈ ದೋಸೆ ಅಥವಾ ಪಲ್ಯ ಮಾಡುವಾಗ ಅದು ಒಂಥರ ಬಾಯಲ್ಲಿ ಸಿಕ್ಕಿ ಹಾಕೊಳ್ತದೆ ಕಸದ ರೀತಿ. ಅಂದ್ರೆ ಈಗ ಚಿಗುರು ಎಲೆಯನ್ನು ನಾವು ಚಿವುಟಿ ಅದನ್ನು ಕಟ್ ಮಾಡಬೇಕು. ಹೌದು, ಚಿಗುರು ಎಲೆ ಆದ್ರೆ ತುಂಬಾ ರುಚಿಯಾಗುತ್ತೆ. ಸಕ್ಕತ್ತಾಗಿದೆ ನೋಡ್ಲಿಕ್ಕೆ ಕೂಡ. ದೋಸೆ ನಾರ್ಮಲ್ ಆಗಿ ನಾವು ಹೋಟೆಲಲ್ಲೆಲ್ಲ ಈ ತರದ ದೋಸೆಗಳನ್ನ ನೋಡ್ತೇವೆ, ಮನೆಯಲ್ಲೆಲ್ಲ ಕಮ್ಮಿ. ರಪ್ಪ ದೋಸೆ ಮಾಡೋದು ಯಾವುದು, ನೀರು ದೋಸೆ, ಈ ತರದ ಹುಳಿ ದೋಸೆ ಎಲ್ಲ ಹಬ್ಬಕ್ಕೆಲ್ಲ ಮಾಡೋದು. ಇದು ನೀವು ಸ್ಪೆಷಲ್ ಆಗಿ ನಮ್ಮ ರುಚಿ ಅಡುಗೆನಲ್ಲಿ ತಜಂಕ ಸೊಪ್ಪಿನ ದೋಸೆ ಅಲ್ಲ. ಟೇಸ್ಟ್ ನೋಡುವಾಗ ಹಾಗಾದ್ರೆ ಖಂಡಿತ. ಓಕೆ
ಓಕೆ, ಅಕ್ಷತರಾಜ್ ಪೆರ್ಲಾ ಅವರು ಸಾಕಾಗಿರುವಂತಹ ತಜಂಕ್ ದೋಸೆ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಗಟೆ ಸೊಪ್ಪಿನ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಹುರಿದಿಟ್ಟ ಉದ್ದಿನಬೇಳೆ ಹಾಗೂ ಹೆಸರುಬೇಳೆ 2 ಚಮಚದಷ್ಟು, ಒಣಮೆಣಸು 2ರಿಂದ 3, ಹುಣಸೆ ರಸ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಹಾಕಿ ಸಣ್ಣಗೆ ಹೆಚ್ಚಿದ ಚಗಟೆ ಸೊಪ್ಪು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ದೋಸೆ ಹುಯ್ದು ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಗಟೆ ಸೊಪ್ಪಿನ ದೋಸೆ ತಯಾರು. ಓಕೆ, ತಜಂಕ್ ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಿಮ್ಮ ಮನೆಯ ತೋಟದಲ್ಲಿ ಅಥವಾ ಕಣಿಯ ಸೈಡಲ್ಲಿ ಈ ಕಡೆ ಎಲ್ಲ ಈ ಥರ ಸೊಪ್ಪೆಲ್ಲ ರೆಡಿ ಸಿಗುತ್ತೆ. ರಪ್ಪ ಹೋಗಿ ತಂದರೆ ದೋಸೆ ಅಂತೂ ರೆಡಿ ಮಾಡ್ತದೆ. ಹಾಗಾದರೆ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತುಳುದಾಲ್, ಸತ್ಯನಾಸ್ ಟೋಸ್ಟ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್ ಮ್ಯಾಮ್, ಆವಾಗಲೇ ರೆಡಿ ಮಾಡಿ ದೋಸೆ ರೆಡಿ ಮಾಡಿಟ್ಟಿದ್ದಾರೆ. ತಜಂಕ್ ಸೊಪ್ಪಿನ ದೋಸೆಯನ್ನು ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇರುವಂತದ್ದು ಕುದನೆ ಗೊಜ್ಜು. ಬದನೆ ಅಲ್ಲ, ಇದು ಕುದನೆ. ಇದು ಬಹುಶಃ ಮನೆಯಲ್ಲಿ ಯಾರಾದ್ರೂ ತುಂಬಾ ಹಿರಿಯರಿದ್ರೆ ಅಥವಾ ಮೊದಲಿನವರಿದ್ರೆ ಅವ್ರಿಗೆ ಗೊತ್ತಿರಬಹುದು ಅದರ ಗಿಡಗಳು. ಅಂದ್ರೆ ನೋಡ್ಲಿಕ್ಕೆ ಬದನೆ ಗಿಡದಲ್ಲೇ ದೊಡ್ಡ ಗಾತ್ರದಲ್ಲಿ ಗಿಡ ಆಗುತ್ತೆ. ಹೂವೆಲ್ಲ ಬದನೆಯ ಹೂವು ನಮ್ಗೆ ಬದನೆ ಗಿಡದಲ್ಲಿ ಹೇಗೆ ಹೂ ಇರ್ತದೆ ಅದರಲ್ಲಿ ಚಿಕ್ಕ ಗಾತ್ರದ ಬಿಳಿ ಹೂ ಆಗುವಂತಹದ್ದು. ಆ ಗಿಡದಲ್ಲಿ ತುಂಬಾ ಮುಳ್ಳು ಇರ್ತದೆ ಮಾತ್ರ. ನಮ್ಗೆ ಬದನೆ ಗಿಡದಲ್ಲಿ ಅಷ್ಟು ಮುಳ್ಳು ಅದು ಅಲ್ಲಿ ಆಗುವಂತಹದ್ದು ಅದು ಕುದನೆ ಅಂತ ಹೇಳಿ. ಅದು ಸಾಧಾರಣ ನಮ್ಗೆ ತಜಂಕೆಲ್ಲ ಎಲ್ಲಿ ಬೆಳೀತದೆ ಅಂತ ಪರಿಸರದಲ್ಲಿ ಬೆಳೆಯುವಂತಹದ್ದು. ಊರಲ್ಲೇ ಆಗುವಂತ. ಹೌದು, ಊರಲ್ಲೇ ಆಗುವಂತ. ನಾವು ಶಾಪಿಂದ ತಗೊಳ್ಬರ್ಬೇಕು. ಇಲ್ಲ ಇಲ್ಲ ಇಲ್ಲ, ಇದು ಶಾಪಲ್ಲಿ ಸಿಗೋದೂ ಇಲ್ಲ. ಹಾಗಾಗಿ ನಾವು ಹಳ್ಳಿಗಳಲ್ಲೇ ನೋಡ್ಬೇಕಾಗುತ್ತೆ ಎಲ್ಲಿ ಸಿಗ್ತದೆ ಅಂತ ಹೇಳಿ. ಇದನ್ನೀಗ ನಾವು ಫಸ್ಟಿಗೆ ಆ ಕುದನೆಯನ್ನು ಫ್ರೈ ಮಾಡಬೇಕು. ಬಾಣಲೆ ಬೇಕು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕಲ್ಲ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಮನೇಲಿ ಅದನ್ನೇ ಯೂಸ್ ಮಾಡೋದು. ಹೌದಲ್ಲ, ಹೆಲ್ದಿ ಆಯಿಲ್ ಅಲ್ಲ. ಸಾಕು. ಇದನ್ನು ಫಸ್ಟಿಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಫ್ರೈ ಮಾಡಬೇಕಂತ ಹೇಳಿದ್ರೆ, ಒಂದು ಇದು ತುಂಬಾ ಗಟ್ಟಿ, ನಿಮಗೆ ಅಷ್ಟು ಬೇಗ ಇದು ಬೇಯಿಸಿದ್ರೆ ಕೂಡ ಅಷ್ಟು ಬೇಗ ಇದಾಗುದಿಲ್ಲ. ಆ ಕಾರಣಕ್ಕಾಗಿ ಅದನ್ನು ಫ್ರೈ ಮಾಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಇದು ಒಂದು ಸ್ವಲ್ಪ ಪಿತ್ತ ಅಂತ ಹೇಳ್ತಾರೆ ನಮ್ಮ ಕಡೆ. ಮತ್ತೆ ಪಿತ್ತ ನೆತ್ತಿಗೆ ಇರಬಾರ್ದು. ಅದಕ್ಕೆ ಪಿತ್ತ ನೆತ್ತಿಗೆ ಇರಬಾರ್ದು ಅಂತ ಹೇಳುವ ಕಾರಣಕ್ಕೆ ಅದನ್ನು ಸ್ವಲ್ಪ ಫ್ರೈ ಮಾಡುವ. ಮತ್ತೆ ಅದರದ್ದು ನೀರಿನ ಅಂಶ ಕಂಪ್ಲೀಟ್ ಹೋಗ್ಬೇಕು. ಅದೇ ಕಾರಣಕ್ಕೆ ಬೇಕಾಗಿ ನಾವು ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಲ್ಲ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದಾ ಹೇಗೆ? ಹೌದು, ಆರೋಗ್ಯಕ್ಕೆ ಇದು ಒಳ್ಳೇದು. ಇದರಲ್ಲಿ ಇಲ್ಲ, ಪಿತ್ತ ನೆತ್ತಿಗೆ ಯಾಕಂತ ಹೇಳಿದ್ರೆ ಇದರಲ್ಲಿ ಕೂಡ ಚೊಗರಿನಾಂಶ ಇದೆ ಅಲ್ವಾ. ನಮ್ಮ ದೇಹಕ್ಕೆ ಚೊಗರಿನಾಂಶ ಬೇಕು ಅಂತ ಹೇಳ್ತಾರೆ. ನಮ್ಗೆ ಬದನೆಯಲ್ಲಿ ಸಿಗುವಂತಹ ಚೊಗರಿನಾಂಶಗಳಿಗಿಂತಲೂ ಜಾಸ್ತಿ ಇದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಹೌದು, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲ, ಇದು ಕಂಪ್ಲೀಟ್ ಚೇಂಜ್ ಆಗ್ಬೇಕು ಕಲರ್. ಒಳಗಡೆ ಬೀಜ ಆತರ ಏನಿರುತ್ತಾ? ಹೌದು, ಬೀಜ ನಮ್ಗೆ ಬದನೆ ಬೀಜ ಇರುತ್ತಲ್ಲ ಅದೇ ರೀತಿ ಸಣ್ಣ ಸಣ್ಣ ಬೀಜಗಳು ಇರುತ್ತೆ. ಅದೇನು ಹೊಟ್ಟೆಗೆ ಹೋದ್ರೆ ಇಲ್ಲ, ತೊಂದರೆ ಇಲ್ಲ. ನೋಡಿ, ಇದು ಹೀಗೆ ಎಲ್ಲವೂ ಬಿಳಿ ಆಗ್ಬೇಕು ಈ ಕಾಯಿಗಳು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಇರ್ಲಿ. ನಿಮ್ಗೆ ರಾತ್ರಿ ಈಗ ಬೆಳಿಗ್ಗೆ ಬೇಗ ಅಡುಗೆ ಆಗ್ಬೇಕು ಅಂತ ಇದ್ರೆ ರಾತ್ರಿ ಇದನ್ನು ಫ್ರೈ ಮಾಡಿಟ್ಟು ಬೆಳಿಗ್ಗೆ ಮತ್ತೆ ಹುಣಸೆ ಹುಳಿ ಎಲ್ಲ ರೆಡಿ ಮಾಡಿಟ್ರೆ ದಿಢೀರ್ ಗೊಜ್ಜು ಆಗುತ್ತೆ. ಇದನ್ನು ಹೀಗೆ ಫ್ರೈ ಮಾಡಿ? ಹೌದು, ಹೀಗೆ ಫ್ರೈ ಮಾಡಿ ಇಟ್ರೆ ಬೆಳಿಗ್ಗೆ ಅದನ್ನ ಅಲ್ಲೇ ಸ್ಮ್ಯಾಶ್ ಮಾಡಿ. ಈ ತರ ನಾವು ಇದನ್ನು ಫ್ರೈ ಮಾಡೋಕೆ ಟೈಮ್. ಹೌದು, ಫ್ರೈ ಮಾಡು. ಬೆಳಿಗ್ಗೆ ಎದ್ದು ಗಡಿ ಬಿಡಿ ಎಲ್ಲ ಕೆಲಸಕ್ಕೆ ಹೋಗೋರೆಲ್ಲ ಇದ್ರೆ, ಆಫೀಸ್ಗೆ ಹೋಗೋರೆಲ್ಲ. ಆಲ್ಮೋಸ್ಟ್ ಆಯ್ತಾ? ರೆಡಿ ಆಯ್ತಾ? ಇದು ಈಗ ಸ್ಮ್ಯಾಶ್ ಮಾಡಲಿಕ್ಕೆ ರೆಡಿ ಆಯಿತು. ಆಫ್ ಮಾಡಿ. ನೋಡಿ, ಕಲರ್ ಈ ರೀತಿ ಆಗುವಾಗ ನಾವು ಅದನ್ನು ಸ್ಮ್ಯಾಶ್ ಮಾಡಲಿಕ್ಕೆ ತಗೊಳ್ಬೇಕು. ಇದೀಗ ಸ್ವಲ್ಪ ಅದರ ಬಿಸಿ ಆರಲಿ, ಅದುವರೆಗೆ ನಾವು ಅದಕ್ಕೆ ಬೇಕಾದಂಥ ಹುಣಸೆ ಹಣ್ಣಿನ ರಸವನ್ನು ರೆಡಿ ಮಾಡೋದಲ್ಲ. ಇದಕ್ಕೆ ನೋಡಿ, ನಾವು ಫಸ್ಟ್ ಈಗ ಹುಣಸೆ ರಸ ಹಾಕ್ತಾ ಇದ್ದೇವೆ. ಕಹಿ ಹೋಗ್ಲಿಕ್ಕೆ ಹುಣಸೆ ರಸ. ಹೌದು, ಕಹಿ ಮತ್ತು ಆ ಒಗರು ರುಚಿಯನ್ನು ತೆಗಿಲಿಕ್ಕೆ ಅಂತ ಹೇಳಿ ನಾವು ಹುಣಸೆ ರಸವನ್ನು ಹಾಕ್ತೇವೆ ಇದಕ್ಕೆ.
ಅದರ ನಂತರ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ. ಉಪ್ಪು ನಾವು ಸಪರೇಟ್ ಹಾಕ್ಲಿಲ್ಲ, ಇದಕ್ಕೆ ಹಾಕೋದು. ಯಾಕಂತ ಹೇಳಿದ್ರೆ ಇನ್ನು ನಾವು ಇದನ್ನು ಕುದಿಸ್ಲಿಕ್ಕೆ ಬೇಯಿಸ್ಲಿಕ್ಕೆ ಏನು ಇಲ್ಲ. ಹೌದು, ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕಿ ಒಗ್ಗರಣೆ ಕೊಟ್ರೆ ಆಯ್ತು. ಹೌದು. ನೆಕ್ಸ್ಟ್ ಬೆಲ್ಲ. ಇದೊಂದು ಸ್ವಲ್ಪ ಇದಕ್ಕೆ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನಮಗೆ ಹುಳಿ, ಖಾರ, ಸಿಹಿ ಎಲ್ಲ ರುಚಿ ಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ನಾವು. ಬೆಲ್ಲ ಹಾಕಿದ್ರೆ ಒಂಥರ ಚೆನ್ನಾಗಿರ್ಬೋದು ಅಂತ ಕಾಣ್ತದೆ. ಸ್ವಲ್ಪ ಸ್ವೀಟ್ ಬರುತ್ತೆ. ಹೌದು. ಬಹುಶಃ ನಮ್ಮ ಕಾಸರಗೋಡು ಸೈಡಲ್ಲಿ ಎಲ್ಲ ಹೇಗಂತ ಹೇಳಿದ್ರೆ ಎಲ್ಲ ಅಡುಗೆಗೆ ನಾವು ಸ್ವಲ್ಪ ನಮಗೆ ಬೆಲ್ಲ ಹಾಕದೆ ನಮಗೆ ಸ್ವಲ್ಪ ಅಡುಗೆ ಇಲ್ಲ. ನಾವು ಅಂದ್ರೆ ಮಜ್ಜಿಗೆ ಹುಳಿಗೆಲ್ಲ ಮಾತ್ರ ಬೆಲ್ಲ ಹಾಕುದಿಲ್ಲ ಅಂತ ಬಿಟ್ರೆ ಸಾಮಾನ್ಯವಾಗಿ ಮತ್ತೆ ಎಲ್ಲ ಅಡುಗೆಗೆ ಬೆಲ್ಲ ಹಾಕ್ತೇವೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ. ಯಾಕಂತ ಹೇಳಿದ್ರೆ ನಾವು ಅದನ್ನು ಸ್ಮ್ಯಾಶ್ ಮಾಡಿ ಹಾಕುವಾಗ ಅದು ಇನ್ನೂ ದಪ್ಪ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕಿ. ಸಾಕು. ಇನ್ನು ನಮಗೆ ಅದು ಕೊಡಿ, ಕುದನೆ ಕೊಡಿ. ಕುದನೆ ಅಂತ ರೆಡಿ ಆಗಿದೆ. ಅದನ್ನು ನಾವೀಗ ಸ್ಮ್ಯಾಶ್ ಮಾಡಬೇಕು. ಬಹುಶಃ ಇದನ್ನು ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಹೆಚ್ಚು ಕೈ ರುಚಿ ಆಗುತ್ತೆ. ಅದರ ಕಾರಣ ಇದನ್ನು ನಾವೀಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನೆಲ್ಲ ಹುಳಿ ನೀರಿಗೆ ಹಾಕಿ ನಂತರ ಅದನ್ನು ಸ್ಮ್ಯಾಶ್ ಮಾಡ್ಬೇಕು ಅದರಲ್ಲಿ, ಹುಣಸೆ ನೀರಲ್ಲಿ. ಯಾಕಂದ್ರೆ ಹೀಗೆ ನಾವು ಸ್ಮ್ಯಾಶ್ ಮಾಡಿದ್ರೆ ಅದರ ಬೀಜಗಳು ರಟ್ತದೆ ಆಚೆ. ಆ ಕಾರಣಕ್ಕಾಗಿ ನಾವು ಅದಕ್ಕೆ ಹಾಕಿ ನೋಡಿ. ಅದು ನಮಗೆ ಇದು ಮಾಡುವಾಗ ಈ ರೀತಿ ಬೀಜ ಬರುತ್ತೆ ಅದರಲ್ಲಿ. ಸಣ್ಣ ಸಣ್ಣ ಬೀಜಗಳು. ಇದು ಏನಂತ ಹೇಳಿದ್ರೆ ನಿಮ್ಗೆ ಇದನ್ನು ಕುದಿಸುವ ಕೆಲಸಗಳು, ಬೇಯಿಸುವ ಕೆಲಸಗಳು ಇಲ್ಲ. ಒಮ್ಮೆ ಫ್ರೈ ಮಾಡಿ ಇಟ್ಕೊಂಡ್ರೆ ಕುದನೆಯನ್ನು ಫ್ರೈ ಮಾಡ್ಲಿಕ್ಕೆ ಮಾತ್ರ ಕೆಲಸ ಅಂತ ಬಿಟ್ರೆ ಮತ್ತೆ ಇದು ಜಾಸ್ತಿ ಕೆಲಸ ಇಲ್ಲ. ಇದನ್ನು ನಾರ್ಮಲ್ ಆಗಿ ಊಟದ ಜೊತೆ ಎಲ್ಲ ತಿನ್ಬೋದು. ಹೌದು, ನಿಮಗೆ ಗಂಜಿ ಊಟ ಅಥವಾ ಬೆಳ್ತಿಗೆ ಅನ್ನ, ವೈಟ್ ರೈಸ್ ಜೊತೆ ಒಳ್ಳೇದಾಗುತ್ತೆ ಕಾಂಬಿನೇಷನ್. ಓಕೆ, ಇದು ಅದೇ ಈಗ ಇಷ್ಟನ್ನ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಅಂದ್ರೆ ಈಗ ಇದನ್ನ ಜಾಸ್ತಿ ಬೇಯಿಸ್ಲಿಕ್ಕೆ ಈ ತರ ಇಲ್ಲ. ಅಂದ್ರೆ ಇದನ್ನ ಹೇಗೆ ಅಂದ್ರೆ ಈಗ ಇದನ್ನು ಪ್ರಿಸರ್ವ್ ಮಾಡೋ ಕ್ರಮ ಹೇಗಂತ ಹೇಳಿದ್ರೆ, ನೀವು ಹುಣಸೆ ಹಣ್ಣಿನ ರಸ ಮಾಡ್ತೀರಲ್ವಾ, ಅದನ್ನು ತುಂಬಾ ಕುದಿಸಿದ ನೀರಲ್ಲಿ ನೀವು ಹುಣಸೆ ಹಣ್ಣಿನ ರಸ ಮಾಡಿದ್ದೀರಿ ಅಂತ ಆದ್ರೆ 1-2 ದಿನ ಎಲ್ಲ ಇಟ್ಕೊಳ್ಬಹುದು, ಏನಾಗಲ್ಲ. ಅಥವಾ ನಾವೀಗ ಗಡಿಬಿಡಿಯಲ್ಲಿ ಇಲ್ಲ ತಣ್ಣೀರಲ್ಲೇ ನಾನು ಹುಣಸೆ ರಸ ಮಾಡಿದೆ ಅಂತ ಆದ್ರೆ ಒಂದು ಹೊತ್ತಲ್ಲ, 1 ದಿನಕ್ಕೆ ಇಡ್ಬೋದು ಆರಾಮದಲ್ಲಿ. ಮತ್ತೆ 2 ದಿನ ಎಲ್ಲ ಇಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೇನ್ ಇರುವುದು ಹುಣಸೆ ರಸ. ಬಿಸಿ ಮಾಡಿದ ನೀರನ್ನು ಹಾಕಿದ್ರೆ 2 ದಿವಸ ಇಟ್ಕೊಳ್ಬಹುದು. ಇದೀಗ ಆಲ್ಮೋಸ್ಟ್ ಆಗಿದೆ. ಇದು ನೋಡಿ ಹೀಗೆ ಈ ರೀತಿ ಬರುತ್ತೆ ಸ್ಮ್ಯಾಶ್ ಮಾಡುವಾಗ. ಇನ್ನು ಇದಕ್ಕೆ ನಾವು ಒಗ್ಗರಣೆ ಮಾಡಬೇಕು. ಹೌದು, ಒಗ್ಗರಣೆಗೆ ಒಲೆ ಹಾಕಬೇಕಲ್ಲ, ಒಲೆ ಉರಿಸಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಒಗ್ಗರಣೆ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಟೇಸ್ಟ್ ಜಾಸ್ತಿ ಬರುತ್ತೆ. ಮತ್ತೆ ಅದೇ ಒಗ್ಗರಣೆ ಮತ್ತು ಹುಣಸೆ ಹಣ್ಣಿನ ರಸದಲ್ಲೇ ಇದು ಅಡುಗೆ ಮೇನ್ ಇರುವಂಥದ್ದು. ಮಧ್ಯಾಹ್ನ ಊಟ ಮಾಡಿದ್ದು ಇನ್ನು ಕರಗಲಿಲ್ಲ ಅಂತ ಹೇಳ್ತಾರೆ. ಅಂಥವರೆಲ್ಲ ಊಟಕ್ಕೆ ಗೊಜ್ಜನ್ನು ಬೆಳೆಸಿದ್ರೆ ಬಹಳ ಬೇಗ ಜೀರ್ಣ ಆಗುತ್ತೆ, ಜೀರ್ಣಶಕ್ತಿಗೆ ಬಹಳ ಒಳ್ಳೆಯದು. ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕುವ. 1-2 ಎಸಳು ಬೆಳ್ಳುಳ್ಳಿ ಮಾಡಿದಂಥದ್ದನ್ನು. ಹೌದು, ಅದು ಬೆಳ್ಳುಳ್ಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಲ್ಲ, ಅದಕ್ಕೆ ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕುವ. ಇಂಥ ಗೊಜ್ಜುಗಳಿಗೆ ನಾವು ಸ್ಪೆಷಲ್ ಆಗಿ ಇದೆಯಲ್ಲ, ಮೆಣಸಿನ ಒಗ್ಗರಣೆ ಅಲ್ಲ, ಮೆಣಸಿನ ಹುಡಿ ಒಗ್ಗರಣೆ ಅಂತ ಕೊಡ್ತೇವೆ. ಮೆಣಸಿನ ಹುಡಿ ಒಗ್ಗರಣೆಗೆ ಎಂತ ವಿಶೇಷ ಅಂತ ಹೇಳಿದ್ರೆ, ಮೆಣಸಿನ ಹುಡಿ ಒಗ್ಗರಣೆಯನ್ನು ನಾವು ಕಂಪ್ಲೀಟ್ ಗ್ಯಾಸ್ ಸ್ಟವ್ ಆಫ್ ಆದ್ಮೇಲೆ ಸ್ವಲ್ಪ ತಣ್ಣದ ಮೇಲೆ ಎಣ್ಣೆಗೆ ಮೆಣಸಿನ ಹುಡಿಯನ್ನು ಹಾಕುವಂತದ್ದು. ಯಾಕಂತ ಹೇಳಿದ್ರೆ ಇದಕ್ಕೆ ನಾನು ಎಲ್ಲೂ ಖಾರವನ್ನು ಬಳಸಲಿಲ್ಲ, ಬೇರೆ ಖಾರವನ್ನು. ಹಾಗಾಗಿ ಮೆಣಸಿನ ಹುಡಿ ಒಗ್ಗರಣೆ ಬಿದ್ರೆ ಮಾತ್ರ ಅದು ರುಚಿಯಾಗುತ್ತೆ ಅಂತ. ಗ್ಯಾಸ್ ಆಫ್ ಮಾಡಿದ ನಂತರ ಹೌದು, ಕರಿ ಅಲ್ಲ ಅದು, ಅಲ್ಲಿ ಯಾರಿಗೂ ಮತ್ತೆ ಅಡಿಗೆ ಮನೆಯಲ್ಲಿ ಇಲ್ಲಿಗೆ ಸಾಧ್ಯ ಇಲ್ಲ, ರಕ್ತದದು, ಅದರ ಘಾಟು ಹೊಡಿತದಲ್ವಾ, ಆ ಕಾರಣಕ್ಕೆ. ಆಫ್ ಮಾಡಿ. ಸಾಕು, ಆಫ್ ಮಾಡಿ. ಇನ್ನೊಂದು ಸ್ವಲ್ಪ 1 ನಿಮಿಷ ಬಿಟ್ಟು ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಒಂಚೂರು ಮೆಣಸಿನ ಹುಡಿ ಹಾಕಿ. ನಾವು ಮೆಣಸಿನ ಹುಡಿ ಅಂತ ಬಂದಾಗ ರಾಯ್ಸ್ ಅವರ ಮೆಣಸಿನ ಹುಡಿ ಹಾಕಿದ್ವಿ. ಸಾಕು, ಹಾಕಿ ಅದೆಲ್ಲ ಹಾಕಿ ಇನ್ನೊಂದು ಚೂರು ಹಾಕಿ, ಸಾಕು. ನೋಡಿ, ಈ ಒಗ್ಗರಣೆಯನ್ನು ಹೀಗೆ ಸರಿ ಮಿಕ್ಸ್ ಮಾಡಿ ಹೀಗೆ ಡೈರೆಕ್ಟ್ ಕೊಡುವಂಥದ್ದು. ಇದಕ್ಕೆ ಖಾರಕ್ಕೆ ನಾವು ಒಗ್ಗರಣೆಯಲ್ಲೇ ಮೆಣಸಿನ ಹುಡಿಯನ್ನು ಹಾಕುವಂಥದ್ದು.
ನೋಡಿ ಇಲ್ಲಿಗೆ ನಮ್ಮದು ಕುದನೆ ಗೊಜ್ಜು ರೆಡಿ ಇದೆಲ್ಲ. ಇನ್ನು ಸರ್ವ್ ಮಾಡಲಿಕ್ಕೆ ಟೈಮ್. ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ? ಸರ್ವ್ ಮಾಡೋ ಟೈಮ್. ಪ್ರಾದೇಶಿಕ ಸೊಗಡಿನ ನಮ್ಮ ಕುದನೆ ಗೊಜ್ಜು ರೆಡಿ ಆಗಿದೆಲ್ಲ. ಪ್ರಾದೇಶಿಕ ಅಚ್ಚ ಕನ್ನಡ ನೋಡಿ ಸೊಗಡಿನ ಕುದನೆ ಗೊಜ್ಜು ರೆಡಿ. ಈ ತರದ ಕುದನೆ ಗೊಜ್ಜು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಉಂಟು. ಊಟಕ್ಕೆಲ್ಲ ಇದು ಮ್ಯಾಚಿಂಗ್ ಅಲ್ಲ? ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ? ಓಕೆ ಮೇಡಮ್, ಸಾಕತ್ತಾಗಿರುವಂತಹ ಕುದನೆ ಗೊಜ್ಜು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕುದನೆ ಗೊಜ್ಜು ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕುದನೆಯನ್ನು ಹುರಿದು ಬೇಯಿಸಿ. ಇನ್ನೊಂದೆಡೆ ಹುಣಸೆ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ನೀರು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಹುರಿದಿಟ್ಟ ಕುದನೆ ಸೇರಿಸಿ ಚೆನ್ನಾಗಿ ಕಿವುಚಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಬೆಳ್ಳುಳ್ಳಿ, ಸಾಸಿವೆ, 1 ಚಮಚದಷ್ಟು ಮೆಣಸಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಕುದನೆ ಗೊಜ್ಜು ರೆಡಿ. ಎಸ್ ಮ್ಯಾಮ್, 2 ಅಡಿಗೆ ಕೂಡ ರೆಡಿ ಆಗಿದೆ. ಒಂದು ಕುದನೆ ಗೊಜ್ಜು ಮತ್ತು ಇನ್ನೊಂದು ದೋಸೆ. ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ದೋಸೆ ನೋಡಿ. ದೋಸೆ ನೋಡೋಲ್ಲ? ಇದು ದೋಸೆಗೆ ಇದಕ್ಕೆ ಎಲ್ಲ ನಾವು ಹಾಕಿದ ಕಾರಣ ಏನು ಚಟ್ನಿ ಗಿಟ್ಟಿ ಏನು ಬೇಕು ಅಂತಿಲ್ಲಲ್ಲ? ತಗೊಳ್ಳಿ ನೀವು. ಸಾಕಲ್ಲ ಅಂತ. ನಮ್ಮದು ತಗಜೆ ಸೊಪ್ಪು ಗೊತ್ತೇ ಆಗಲ್ಲ. ಸೊಪ್ಪು ಇಷ್ಟ ಅಂತ ಇರುವವರು ಅದನ್ನು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಅದೇ ಸಾಧಾರಣ ಇಷ್ಟು ಸೊಪ್ಪು ಈ ತರ ದೋಸೆಗೆ ಮ್ಯಾಚಿಂಗ್ ಆಗ್ತದೆ. ಮತ್ತೆ ಇದಕ್ಕೆ ತೆಂಗಿನಕಾಯಿ ಹಾಕಿದ ಕಾರಣ ಅದು ಟೇಸ್ಟ್ ನಮಗೆ ಹೀಗೆ ತಿನ್ಲಿಕ್ಕೆ ತುಂಬಾ ರುಚಿ ಆಗ್ತದೆ. ಬೇಕಿದ್ರೆ ಕಾಯಿ ಚಟ್ನಿ ಮಾಡ್ಕೊಳ್ಬಹುದು. ಕಾಯಿ ಚಟ್ನಿ ಮಾಡ್ಕೊಳ್ಬಹುದು, ಅಥವಾ ಕಾಯಿದು ನಾವು ಸಿಹಿ ಚಟ್ನಿ ಮಾಡ್ತೇವೆ ಬೆಲ್ಲ ಹಾಕ್ಬಿಟ್ಟು, ಅದನ್ನು ಮಾಡ್ಬೋದು. ತೆಂಗಿನಕಾಯಿ, ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಸಿಹಿ ಚಟ್ನಿ ಅಂತ ಮಾಡ್ತೇವೆ, ಅದನ್ನು ಮಾಡ್ಕೊಳ್ಬಹುದು. ಹೌದು, ಇದಂತೂ ಸಾಕಾಗಿದೆ. ಬೆಳಿಗ್ಗೆ ಎಲ್ಲ ಟೀ ಜೊತೆ ಎಲ್ಲ ಸಿಕ್ಕಿದ್ರೆ ಖಾಲಿ ಮಾಡ್ಬೋದಲ್ಲ? ಓಕೆ, ತಗೊಳ್ಳಿ. ಇದಂತೂ ಸ್ಪೆಷಲ್ ಡಿಶ್ ಅಲ್ಲ? ನೋಡಿ ಹೇಗಾಗಿದೆ ಅಂತ. ಚೆನ್ನಾಗಿ ಬಂದಿದಾ? ನೀವು ನೋಡಿ ಹೇಳಿ. ಇದು ಗೊಜ್ಜು ಅಂತ ಹೇಳಿದ್ರೆ ಗೊಜ್ಜೆ ಆಗಿದೆಲ್ಲ. ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿದ್ರು. ಹೌದು, ಈ ತರ ಗೊಜ್ಜು ಇದ್ರೆ ನಮಗೆ ಬೇರೆ ಬೇಕು ಅಂತಿಲ್ಲ. ಒಂದು ಗಂಜಿ ಊಟಕ್ಕೆ ಈ ತರನೇ ಗೊಜ್ಜು ಅಲ್ಲ? ಖಂಡಿತ. ನಾವು ನಾರ್ಮಲ್ ಆಗಿ ಅದು ಗಂಜಿ ಊಟಕ್ಕೆ ಮಾತ್ರ ಅಂತಲ್ಲ, ನಮ್ಗೆ ಚಪಾತಿ, ರೋಟಿ, ಅದಕ್ಕೂ ಗ್ರೇವಿ ಜಾಸ್ತಿ ಮಾಡಿದ್ರೆ ಚಪಾತಿ, ರೋಟಿಗೆಲ್ಲ ಬಳಸ್ಕೊಳ್ಬೋದು. ಓಕೆ, ಸಾಕಾಗಿದೆ. ಅದಕ್ಕೆ ನೀವು ಲಾಸ್ಟಿಗೆ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡಿ, ಖಾರ ಕೂಡ ಹಾಗೆ ಬಾಯಿಗೆ ಹೊಡಿತಾ ಉಂಟು. ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಮೇಡಮ್, ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಹಾಗೆ ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಕಾರ್ಯಕ್ರಮ ಬಹಳ ಖುಷಿ ಆಯ್ತು. ಅದೇ ಆಗತಾನೆ ಹೇಳಿದೆ ಅಲ್ಲ, ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿದ್ದೆ, ಆದ್ರೆ ಅಡುಗೆಯ ಕಾರ್ಯಕ್ರಮ ನನಗೂ ಹೊಸ್ತು, ಬಹಳ ವಿಭಿನ್ನವಾಗಿತ್ತು. ಮತ್ತೆ ಏನಂತ ಹೇಳಿದ್ರೆ, ಇಂತಹ ಒಂದು ಚಾನ್ಸ್ ಕೊಟ್ಟದಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಟಿವಿಯವರು ತೀರಾ ಪ್ರಾದೇಶಿಕ ಸೊಗಡಿನ ಹೊಂದಿರುವಂತಹ ಇಂತಹ ಅಡುಗೆಗಳನ್ನು ಪರಿಚಯಿಸ್ತಾ ಇದೆ ಅಲ್ಲ, ಅದು ಬಹಳ ಖುಷಿಯ ವಿಷಯ ಅಂತ. ನಮಗೂ ಕೂಡ ಅಷ್ಟೇ ಖುಷಿ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ಟೈಮ್ ಬಂದು ಅದು ಏನು ಯಾವ್ದು ಆ ಕಡೆ ಈ ಕಡೆ ನೋಡ್ಲಿಲ್ಲ, ಏನು ರೆಸಿಪಿ ಗೊತ್ತಿಲ್ಲ, ಅದನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರು. ಅದೇ ಏನು ಕುದನೆಯ ಗುಜ್ಜು ಇದೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಹಳ್ಳಿ ಸೈಡಲ್ಲಿ ಮಾಡ್ತಾರೆ, ಎಲ್ಲರಿಗೂ ಗೊತ್ತಾಗಿದೆ ಅಂತ. ಚೆನ್ನಾಗಿ ಬಂದಿದೆ, ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. 2 ಡಿಶ್ ಕೂಡ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಅಕ್ಷತರಾಜ್ ಪೆರ್ಲಾ ಇವರು ಸಾಕಾಗಿರುವಂತಹ ಕುದನೆ ಗೊಜ್ಜು ಮತ್ತು ಇನ್ನೊಂದು ದೋಸೆ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ. ತಗಚೆ ಸೊಪ್ಪಿನ ದೋಸೆ 2 ಕೂಡ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.